ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲ್ ಮತ ಮೋಕೆ ಎಳೆದುಕೊಂಡು ಪೊಸಕೊರಲ್ದ ಇನ್ನಿತ ಸುದ್ದಿಗೊಂಚಲನ್ನು ಶುರು ಮಾಡ್ತಂದುಲ್ಲ. You touched my heart. Flowers are symbol of love. Happy married life. Colorful flowers for you with love. We love to decorate your happiest places. We make your life better. We love to wish you happiness. Let us live together with love. Fulfilling your colorful dreams. Say much more with flowers. Rangoli Flowers, Florist and Decor, opposite Moti Mahal, Hampankatta, Mangalore, and near ARC, Ullalbail, Tokot. ಸುದ್ದಿಗೊಂಚಲಿಗೆ ಸ್ವಾಗತ. ಮಂಜೇಶ್ವರ ವರ್ಕಾಡಿ ದೇವಂದ ಪಡಪು ಶ್ರೀ ಮಹಾವಿಷ್ಣು ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಂಭ್ರಮಲು ಐತಾರ ಕಾಣೆ ನಡೆತನು. ಮಂಜೇಶ್ವರ ವರ್ಕಾಡಿ ದೇವಂದ ಪಡ್ಪು ಶ್ರೀ ಮಹಾವಿಷ್ಣು ದೇವಸ್ಥಾನಡು ಐತಾರ ಕಾಂಡೆ ವೃಷಭ ಲಗ್ನದ ಶುಭ ಮುಹೂರ್ತಡು ಅಷ್ಟಬಂಧ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ನಡೆತದು. ಉಡುಪಿ ಪಲಿಮಾರು ಮಠದ ಹಿರಿಯ ಮಠಾಧೀಶರು ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳಿರು ಬೊಕ್ಕ ಕಿರಿಯ ಮಠಾಧೀಶರು ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳಿರನ ಮುತಾಲಿಕೆಡು ವೇದಮೂರ್ತಿ ಬ್ರಹ್ಮಶ್ರೀ ಶಿವರೂರು ವೇದವ್ಯಾಸ ತಂತ್ರಿಲಿನ ಆಶೀರ್ವಚನ ನಡೆತದೆ.
ಬ್ರಹ್ಮಕಲಶಾಭಿಷೇಕ, ಶ್ರೀ ಮಹಾವಿಷ್ಣು ಯಾಗ, ಶ್ರೀ ದುರ್ಗಾ ಹೋಮ ಆದ್ ಮಧ್ಯಾಹ್ನಡು ಮಹಾಪೂಜೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆದನು. ಬ್ರಹ್ಮಕಲಶೋತ್ಸವ ಸಮಿತಿ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಬೊಕ್ಕ ಊರ್ದ ಗಣ್ಯರು ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು.
ಅಡ್ಕ ಶ್ರೀ ಭಗವತಿ ಕ್ಷೇತ್ರ ಸೋಮೇಶ್ವರ ಅಡ್ಕ ವರ್ಷಾವಧಿ ಉತ್ಸವ ದಿನಾಂಕ 27/3/2024 ಬುಧವಾರದಿಂದ 29/3/24 ಶುಕ್ರವಾರದವರೆಗೆ. ದಿನಾಂಕ 27 ಬುಧವಾರ ಸಂಜೆ 3ರಿಂದ ಅಡ್ಕ ಶ್ರೀ ಭಗವತಿ ಭಕ್ತಭಜನಾ ಮಂಡಳಿ ಇವರಿಂದ ಭಜನಾ ಸೇವೆ. 5ರಿಂದ ಭಂಡಾರ ಏರುವುದು, ಶ್ರೀ ಭಗವತಿಗಳ ದರ್ಶನ. ರಾತ್ರಿ 7:30ಕ್ಕೆ ಶ್ರೀ ಸೋಮನಾಥ ದೇವರ ಭೇಟಿ. ಉಚ್ಚಿಲಬೋವಿ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳಿಂದ ನೃತ್ಯ ವೈವಿಧ್ಯ ಮತ್ತು ಮೂರೂರು ಬೋವಿ ಮಹಿಳಾ ಸಭೆಯವರಿಂದ ಭಕ್ತಿಗೀತ ರಸಮಂಜರಿ. ದಿನಾಂಕ 28 ಗುರುವಾರ ಬೆಳಿಗ್ಗೆ 6:30ಕ್ಕೆ ಹೂವಿನ ಪೂಜೆ. 7:30ಕ್ಕೆ ಶ್ರೀ ಭಗವತಿಗಳ ದರ್ಶನ ಬಿಂಬಬಲಿ. 8:30ಕ್ಕೆ ಕೆಂಡ ಸೇವೆ. 9:30ಕ್ಕೆ ಪ್ರಸಾದ ಸ್ವೀಕಾರ. ಬೆಳಿಗ್ಗೆ 11 ಗಂಟೆಗೆ ಭಂಡಾರ ಇಳಿಯುವುದು. ಮಧ್ಯಾಹ್ನ 12ರಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ. ರಾತ್ರಿ 7ರಿಂದ ಶ್ರೀ ಗುರುಕೃಪಾ ನೃತ್ಯ ಕಲಾ ಕೇಂದ್ರ ಸೋಮೇಶ್ವರ ಉಚ್ಚಿಲ ಇವರಿಂದ ನೃತ್ಯ ವೈವಿಧ್ಯ. ಎಬಿಸಿ ಚೈತನ್ಯ ಬಳಗ ಪ್ರಸ್ತುತಪಡಿಸುವ ಚಾಪರ್ಕ ತಂಡದ ಕಲಾವಿದರಿಂದ ತುಳು ಹಾಸ್ಯಮಯ ನಾಟಕ. ದಿನಾಂಕ 29 ಶುಕ್ರವಾರ ಬೆಳಿಗ್ಗೆ 8 ಗಂಟೆಗೆ ನಾಗತಂಬಿಲ. 9ರಿಂದ ಕರಿಪೊಡಿ ಶ್ರೀ ಭಗವತಿಗಳ ದರ್ಶನ ಪ್ರಸಾದ ವಿತರಣೆ. ಮಧ್ಯಾಹ್ನ 1ರಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ. ರಾತ್ರಿ 7ರಿಂದ ಶ್ರೀ ಅಣ್ಣಪ್ಪ ಪಂಜುರ್ಲಿ ದೈವದ ಭಂಡಾರ ಏರುವುದು, ಶ್ರೀ ದೈವದ ನೇಮೋತ್ಸವ, ಪ್ರಸಾದ ಸ್ವೀಕಾರ, ಭಂಡಾರ ಇಳಿಯುವುದು. ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಶ್ರೀ ಬಾಲಕಾರ್ನವರು, ಆಡಳಿತ ಮೊಕ್ತೇಸರರು, ಶ್ರೀ ರವಿ ಕಾರ್ನವರು, ಶ್ರೀ ರಾಜ ಕಾರ್ನವರು, ಶ್ರೀ ರವೀಂದ್ರ ಮೂಲಚ್ಚ ಮೊಕ್ತೇಸರರು, ಅಚ್ಚಮಾರರು. ಕಾರ್ಯಕಾರಿ ಸಮಿತಿ ಅಡ್ಕ ಶ್ರೀ ಭಗವತಿ ಭಂಡಾರ, ಮೂರೂರು ಬೋವಿ ಮಹಾಸಭಾ ಸೋಮೇಶ್ವರ ರಿಜಿಸ್ಟ್ರೇಟ್ ಮುಂಬೈ ಶಾಖೆ ಹಾಗೂ ಮಹಿಳಾ ಸಭಾ ಸೋಮೇಶ್ವರ ರಿಜಿಸ್ಟ್ರೇಟ್. ಸುದ್ದಿಗೊಂಚಲಿಗೆ ಸ್ವಾಗತ. ಕಿನ್ಯ ಬೆಳರಂಗೆ ಶ್ರೀ ಮಲ್ಲರಾಯ ಧೂಮಾವತಿ ಬಂಟ ದೈವಲದ ಚಾರಿಟೇಬಲ್ ಟ್ರಸ್ಟ್ ಭಂಡಾರ ಮನೆಟ್ ವಾರ್ಷಿಕ ನೇಮೋತ್ಸವದ ಅಂಗವಾದ ಧಾರ್ಮಿಕ ಸಭೆಯಲ್ಲಿ ಶ್ರೀ ಕ್ಷೇತ್ರದ ಗೌರವಾಧ್ಯಕ್ಷರು ಶ್ರೀ ಕೆ.ಟಿ. ಸುವರ್ಣರ ಗುರ್ಕಾರ್ಮೆಡ್ ಶನಿವಾರ ಬೈಯಡ್ ನಡೆದರು. ಕಿನ್ಯ ಬೆಳರಿಂಗೆ ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಲದ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕಿನ್ಯ ಬೆಳರಿಂಗೆದ ಭಂಡಾರ ಇಲ್ಲಡ್ ಶ್ರೀ ದೈವಲದ ವಾರ್ಷಿಕ ನೇಮೋತ್ಸವದ ಅಂಗವಾದ ಧಾರ್ಮಿಕ ಸಭೆಯಲ್ಲಿ ಶ್ರೀ ಕ್ಷೇತ್ರದ ಗೌರವ ಅಧ್ಯಕ್ಷರು ಕೆ.ಟಿ. ಸುವರ್ಣರನ ಗುರ್ಕಾರ್ಮೆಡ್ ಶನಿವಾರ ಬೈಯಡ್ ನಡೆದರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಲ ತುಡರ್ ಬೆಳಗಾದ ಸಭೆಯಲ್ಲಿ ಉದಿಪನ ಮಂತದ ಶ್ರೀಕೃಷ್ಣನ ಅನುಗ್ರಹಾರ್ದ ಈತೊಂಜಿ ಮಲ್ಲ ಹೊಣೆಗಾರಿಕೆ ತಿಕ್ಕದಂಡು ಮಾತಲ ದೇವೇರನ ಅನುಗ್ರಹ ಶ್ರೀ ದೈವಲದ ಅನುಗ್ರಹಾರ್ದ ಕಿನ್ಯ ಭಂಡಾರ ಮನೆ ಈತೊಂಜಿ ಅಭಿವೃದ್ಧಿಯಾದ ಬೆಳಗೊಂದುಂಡು. ಶ್ರೀ ದೈವಲದ ಅನುಗ್ರಹ ಮಾತೆರೆಗ್ಲ ತಿಕ್ಕಡ ಪಣದ ಹಾರೈಸಿರು. ಪ್ರಾಮಾಣಿಕವಾದ ಎಡ್ಡೆ ರೀತಿಯಲ್ಲಿ ಕೆಲಸ ಮಲ್ತೊಂದು ದುಂಪೋನಾಗ ಖಂಡಿತವಾದ ದೇವರ ದೈವಲ್ ನಂಗೆ ಎಡ್ಡೆ ಸಾಧಿಲೇನೆ ತೋಜಾವೇರು. ನಮ್ಮ ಮನಸ್ಸು ನಮ್ಮ ಚಟುವಟಿಕೆ ಕಲ್ಮಶ ಮನಸ್ಸು ಇಜ್ಜಂದ ಎಡ್ಡೆ ರೀತಿಯಲ್ಲಿ ಪೋಪನಂಚಿನ ಕೆಲಸಲಿನ ನಿರಂತರವಾದ ಮಲ್ಪಗ ಇನಿ ಇವಂಜಿ ಜಾಗಡ್ ಇಂಚಿತ್ತನೊಂಜಿ ಧಾರ್ಮಿಕ ಕ್ಷೇತ್ರ ಅವಡು ನಾಂಡ ನೆತ ಪಿರೋಡು ಎಕಡೆ ಬಾಬನ್ನೇ ಪಲ್ಲೆಕನೆ ಮಸ್ತ್ ಜನತ ಪರಿಶ್ರಮ ಉಂಡು. ಆ ಪರಿಶ್ರಮನ ಪೂರ ಒಟ್ಟು ಸೇರೋಡು ಐಕ್ ದೈವ ಸಂಕಲ್ಪ ಬೋಡು. ಆ ದೈವ ಸಂಕಲ್ಪ ಇಜ್ಜ ಅಂದೆ 100 ವರ್ಷ ಪೋಂಡಲ್ಲ ಏನು ಸರಿ ಮಲ್ಪರೆ ಸಾಧ್ಯ ಇಜ್ಜಿ. ದೈವ ಸಂಕಲ್ಪದ ಆಧಾರದ ಮೇಲೆ ಎಕಡೆ ಕೆ.ಟಿ. ಸುವರ್ಣರ್ ಪನೊಂದಿತ್ತೇರು. ಹೆಂಗೆ ಭಾರಿ ನಂಬಿಕೆದ ಈ ಒಂಜಿ ದೈವ, ಭಾರಿ ನಂಬಿಕೆದ ಈ ಒಂಜಿ ಕ್ಷೇತ್ರ. ನಮ್ಮ ನಂಬಿಕೆ ಮುಖ್ಯ. ನಮ್ಮ ಓ ಕೆಲಸ ಮಲ್ತನಲ್ಲ ನಮ್ಗೆ ದೃಢ ಸಂಕಲ್ಪ ಬೋಡು ಬಕ್ಕ ನಂಬಿಕೆ ಬೋಡು. ಶ್ರೀ ಕ್ಷೇತ್ರದ ಸಲಹೆಗಾರರು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಸಮಿತಿಯ ಅಧ್ಯಕ್ಷರಾದ ಅಧಿಕಾರ ವಹಿಸೊಂಡಿನ ಸತೀಶ್ ಕುಂಪಲರೇನು ಈ ಪೊರ್ತು ಅಭಿನಂದಿಸಾಯಿರು. ಕಿನ್ಯ ಭಂಡಾರ ಮನೆದ ಕುಟುಂಬಿಕೆಯರು ಮಾನ್ಯ ರಾಷ್ಟ್ರಪತಿ ಸೇವಾ ಪದಕ ಪುರಸ್ಕೃತರು ಪಿಎಸ್ಐ ರಾಮ ಪೂಜಾರಿ ಬೊಕ್ಕ ಟ್ರಸ್ಟ್ದ ಸದಸ್ಯರು ಕಿನ್ಯ ಭಂಡಾರ ಮನೆದ ಕುಟುಂಬಿಕೆಯರು ಕರ್ನಾಟಕ ರಾಜ್ಯ ಯಕ್ಷಗಾನ ಅಕಾಡೆಮಿದ ಸದಸ್ಯರಾದ ಆಯ್ಕೆಯಾಯನ ಕೃಷ್ಣಪ್ಪ ಪೂಜಾರಿ ಕಿನ್ಯ ಮೊಕಲಿಗ ಮಾನಾದಿಗೆ ಸಂದಾಯರು. ಗುರ್ಕಾರ್ಮೆಡ್ ವೇಸದ ಪಾತೆರ್ನ ಶ್ರೀ ಕ್ಷೇತ್ರದ ಗೌರವ ಅಧ್ಯಕ್ಷರು ಕೆ.ಟಿ. ಸುವರ್ಣ ಮುಲ್ಪದ ದೈವಲದ ಸೇವೆ ಮಲ್ತಿನಕ್ಲಿಗ ಅನುಗ್ರಹ ಫಲ ಪ್ರಾಪ್ತಿಯಾತನ್ ಪನ್ಪಿನೆಕ್
ಇನಿ ಸಮ್ಮಾನ ಆಯ್ನ ಸಾಧಕೆರೆ ಸಾಕ್ಷಿ ತಂಕ್ಲ ಮುಲ್ಪದ ದೈವಲಿನ ಸೇವೆ ಮಲ್ತಿನ ಪ್ರತಿಫಲ ಆದ ಕರ್ನಾಟಕ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗದ ಆಯೋಗದ ಸದಸ್ಯ ಆದ ಸೇವೆ ಸಂದಾವನ ಮಲ್ಲ ಹೊಣೆಗಾರಿಕೆ ತಿಕ್ಕಂಡು ಅಂಚಾದ ಕಿನ್ಯಾ ಬಾಬಣ್ಣರೆನ ಪರಿಶ್ರಮಗ ಶ್ರೀ ದೈವಲದ ಅನುಗ್ರಹ ತಿಕ್ಕದು ಈ ಕ್ಷೇತ್ರ ಈತೊಂಜಿ ಅಭಿವೃದ್ಧಿಯಾಯರೆ ಸಾಧ್ಯ ಆಂಡಪಾಡ ತೆರಿಪಾಯರು ಅಡಮಟ್ಟ ಒರಿಪೋಂದು ಬತ್ತನ ಏಕಡೊಂಜಿ ನಮ್ಮ ಎಣ್ಣ ಒಂಜಿ ಬಾಬಣ್ಣನೊಟ್ಟಿಗೆ ಒಂಜಿ ವಾಮನ ಪೂಜಾರ್ಲು ದಯಪಂಡ ಎಂಕುಲು ಬೊಕ್ಕ ಬತ್ತದ ನೆಕ್ಲಿ ಸಾಕಾರ ಕೊರ್ದಿಪ್ಪ ಆಂಡ ಆಣಿ ಮುಟ್ಟ ಒರಿಪ ಒಂದು ಬತ್ತ ನಕ್ಲೇನು ಬಾಬನೊಟ್ಟಿಗೆ ಯಾಕಡೆ ಓಮನ್ನ ಪೂಜಾರ ನಮ್ಮ ಇನ್ಯ ಅವು ಆರು ಒಂಜಿ ಮಲ್ಲ ಒಂಜಿ ತ್ಯಾಗದ ಮನುಷ್ಯನ ಪಣೋಲಿ ದಯಪಂಡ ಇನಿ ಅಕ್ಲ ಜೋಕುಲು ನೆತ್ತುಗೆ ಸಕ್ರಿಯ ಆದ ಉಳ್ಳೇರು ಇನಿ ಮಾತ ಪಂಡಂದು ಒಂದು ಆಪಣ ಈ ನೆಕ್ ಬರ್ಪುಣ ಪಂಪಣ ನೆಟ್ಟು ಏರ್ಲ ಎಣ್ಣದು ಜೇರು ಇನಿ ಮಾತ ಬಹುಶಃ ಕುಟುಂಬದಕ್ಲ ಅವಾಡು ಇನಿ ಊರ್ದಕ್ಲು ಬಂಡ ಸೇರೊಂದಿರದೆ ಬಂಡ ಒಂಜಿ ಪವಿತ್ರತ ನೀನೊಂಜಿ ಶಿಸ್ತುಬದ್ಧವಾದ ಒವ್ವೇ ಕುಂದು ಬಾಬಣ್ಣೆ ಪ್ರತಿ ಒಂಜಿಲ ಪ್ರಶ್ನೆಡು ವಾಸ್ತುಡು ಪ್ರತಿ ಒಂಜಿಲ್ಲ ಮಲ್ತೊಂದು ಬತ್ತ ನಡೆದಾದ ಇನಿ ಈ ಕ್ಷೇತ್ರ ಈತ ಪೊರ್ಲುಡು ಇಡೀ ನೆಟ್ಟೆ ಈತ ಬೆಳಗ್ಗೆರೆ ಕಾರಣ ಅಂತ ಪಣ್ಣಲಿ ದಯಪಂಡ ಪ್ರತಿ ಒಂಜಿ ಮಲ್ಪಣ ಕಾರ್ಮಿಕ ಆ ಪವರ್ ಪ್ರತಿ ಒಂಜಿಲ ಮುಳು ತೋಜೊಂದು ಬರುವುದೊಂದು ಖಂಡಿತ ಪಣ್ಣಲಿ ದಯಪಂಡ ಇನಿ ಪಂಡೇರು ಎಂಕೆ ಯಾನ್ ಪಂಡ ಇನಿ ಆತ್ಮಲ ಹುದ್ದೆ ಇನಿ ರಾಜ್ಯೋಡೆ ಪಂಡ ಒಂಜಿ ಸದಸ್ಯ ಅಂದ ಕಮಿಷನ್ ಸದಸ್ಯ ಪಂಡ ಅವು ಎಂಗ್ಲ ಅಧ್ಯಕ್ಷರು ಹೈಕೋರ್ಟ್ ಜಡ್ಜಿನ ಕ್ಯಾಬಿನೆಟ್ ದರ್ಜೆ ಎಣ್ಣ ಪೋಸ್ಟ್ ಎಂಗ್ಲ ಸದಸ್ಯರು ಪಂಡ ಡಿ ಸಿದ ಮಲ್ಲ ಜಿಲ್ಲೆದ ಮೆಜಿಸ್ಟ್ರೇಟ್ ಜಡ್ಜರ್ನ ಪೋಸ್ಟು ಪಂಡ ಎಂಗ್ಲ ಆತ್ ಮಿನಿಸ್ಟರ್ನ ಲೆವೆಲ್ದ ಒಂಜಿ ಪೋಸ್ಟ್ ಅವು ಸಾಧಾರಣ ಏರಿಯಾಲ ಗೊತ್ತುಜ್ಜಿ ಆಯ್ತಾ ಪವರ್ ದಾದ ಪಂಡದ ಅಂಚಾದ ಅಂಚಿತನ ಒಂಜಿ ಪೋಸ್ಟುನು ಇನಿ ಮೂಜಾರ ವರ್ಷೋಡು ಯಾನು ನಿಭಾಯಿಸದೆ ಅವು ಬಹುಶಃ ಈ ಕ್ಷೇತ್ರದ ಸತ್ಯಲು ಬಂದು ಹರೇಕಳ ರಾಮಕೃಷ್ಣ ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕಿಯರು ತ್ಯಾಗಂ ಹರೇಕಳ ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನದ ಮೊಕ್ತೇಸರರು ದಿನೇಶ್ ಅತ್ತಾವರ ಮಲಬಿನರಾದ ಕಾರ್ಯಕ್ರಮದ ಪಾಲ್ಪಡೆದು ಶುಭ ಹಾರೈಸಿರು ಸೇವಾ ಸಮಿತಿ ಅಧ್ಯಕ್ಷರು ಯಶವಂತ್ ಬೆಳರಿಂಗೆ ಪ್ರಧಾನ ಕಾರ್ಯದರ್ಶಿ ನಾರಾಯಣ್ ಪೂಜಾರಿ ಮೊಕ್ತೇಸರರು ವಿಶ್ವನಾಥ್ ಮಿತ್ತಡ ರವಿ ಬೆಳರಿಂಗೆ ಆನಂದ ಕನಕಮುಗೇರು ಕಿಶೋರ್ ಜಪ್ಪು ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು ತಿಲಕ್ ಭಂಡಾರ ಮನೆ ಪ್ರಾರ್ಥನೆ ಪಂಡಿರು ಕಿನ್ಯಾ ಬೆಳರಿಂಗೆ ಶ್ರೀ ಮಲರಾಯ ಧೂಮಾವತಿ ಬಂಟ ದೈವಲದ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಬಾಬು ಶ್ರೀಶಾಸ್ತ ಕಿನ್ಯಾ ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತ್ರ ಪಂಡೇರು ನಿರ್ಮಾಣ ಹೊಡೆದಾಂಡ ನಂಗೆ ಮಾತಿರಲಿಲ್ಲ ನೆಟ್ಟು ಉರಿ 6 ಹೆಚ್ಚಾಂಬೇರು ಕಮ್ಮಿಂದ ದಾಲೇಜ್ ಮಾತಿರಲ್ಲ ಈ ಕ್ಷೇತ್ರ ಬೆಳಗೆರೆ ಕಾರಣ ಏನಿ ಧರ್ಮ ದೈವಲ್ಲ ಕಾರ್ಮಿಕ ಓಡೆ ಮುಟ್ಟುಂಡು ಪಂಡ ಮಾತ್ರೆಗಳು ಗೊತ್ತುಂಡು ಒಂಜಿ 10 ವರ್ಷದ ಪಿರಪ್ಪ ಪಂಡ ಆನಿಗಿಲ ಇನಿಗಿಲ ತೂನಾಗ ಮಸ್ತ್ ವ್ಯತ್ಯಾಸ ಆತನು ಇಂದು ದೈವದ ಒಂಜಿ ಕಾರ್ಣಿಕ ದಯಪಂಡ ಇಜಿಂದ ಕೇಟೀಶ್ವರನೇರು ಏರ ಸತೀಶ್ ಕರ್ಕೇರಿ ಏರ ಅತ್ತನ ಎಜೆ ಶೇಖರ್ ಓಲಾ ಇಪ್ಪು ನಕ್ಲಿನಿ ಈ ಕ್ಷೇತ್ರಕ್ಕೆ ಬತ್ತದು ಈತ ಇನಿಕಲ ನಮ್ಮೊಟ್ಟಿಗೆ ಇತ್ತೊಂದು ಈ ಕ್ಷೇತ್ರ ಬೆಳಗೊಡುಂದಾಂಡ ಅವು ಆ ದೈವದನೇ ಒಂಜಿ ಸಂಕಲ್ಪ ನಮ್ಮ ಒರಿಯನ್ನು ಹೊರಲೆಪ್ಪೊಲಿ ರಡ್ಡು ಸೆರಲೆಪ್ಪೊಲಿ ಮುದಿನ ಸರ್ತಿಗೆ ದಾಯಿ ತೂಕ ಪನ್ಪನ ಆಂಡ ಅಂಚತ್ ದಯಪಂಡ ಆ ದೈವಳು ಬಡು ಪೂಜೆರು ವಿದ್ಯಾಧರ್ ಶೆಟ್ಟಿ ಪೊಸಕುರಲ್ ಸಭೆ ಸುಧಾರಿಕೆ ಮತದು ಸೊಲ್ಮೆ ಸಂದಾಯರು ಶ್ರೀ ಸೋಮನಾಥ ದೇವಸ್ಥಾನ ಸೋಮೇಶ್ವರ ವರ್ಷಾವಧಿ ಜಾತ್ರಾ ಮಹೋತ್ಸವ ದಿನಾಂಕ 23/3/2024 ಶನಿವಾರದಿಂದ 27/3/24 ಬುಧವಾರದವರೆಗೆ. ದಿನಾಂಕ 23 ಶನಿವಾರ ಬೆಳಿಗ್ಗೆ 10:30ಕ್ಕೆ ಧ್ವಜಾರೋಹಣ, ಸಂಜೆ 5 ಗಂಟೆಗೆ ಹೊರೆ ಕಾಣಿಕೆ ಮೆರವಣಿಗೆ. ದಿನಾಂಕ 24 ಆದಿತ್ಯವಾರ ರಾತ್ರಿ 7:30ಕ್ಕೆ ರಂಗಪೂಜೆ ಶ್ರೀ ಭೂತಬಲಿ. ದಿನಾಂಕ 25 ಸೋಮವಾರ ರಾತ್ರಿ 7:30ಕ್ಕೆ ಕಟ್ಟೆಪೂಜೆ ಬಂಟರ ಸಮಾರಾಧನೆ. ದಿನಾಂಕ 26 ಮಂಗಳವಾರ ರಾತ್ರಿ 7:30ಕ್ಕೆ ಬ್ರಹ್ಮರಥೋತ್ಸವ ಸೋಮೇಶ್ವರ ಬೇಡಿ. ದಿನಾಂಕ 27 ಬುಧವಾರ ರಾತ್ರಿ 8 ಗಂಟೆಗೆ ಶ್ರೀ ಭಗವತಿಗಳ ಭೇಟಿ ಬಲಿ ಉತ್ಸವ ಧ್ವಜಾವರೋಹಣ. ದಿನಾಂಕ 28 ಗುರುವಾರ ರಾತ್ರಿ 7 ಗಂಟೆಗೆ ಕಲ್ಲುಟಿ ಕಲ್ಕುಡ ಗುಳಿಗ ದೈವಗಳ ಕೋಲ. ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಪ್ರತಿದಿನ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿರುವುದು. ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ
ಆಡಳಿತಾಧಿಕಾರಿ, ಕಾರ್ಯನಿರ್ವಹಣಾಧಿಕಾರಿ, ಊರ 10 ಸಮಸ್ತರು, ದೇವಳದ ಅರ್ಚಕ ವೃಂದ ಹಾಗೂ ಸಿಬ್ಬಂದಿ ವರ್ಗ. ನಿಮ್ಮ ಕನಸಿನ ಮನೆಯನ್ನು ಸುದೃಢಗೊಳಿಸಿ ಸೌಂದರ್ಯವನ್ನು ಇಮ್ಮಡಿಯಾಗಿಸುತ್ತದೆ ರಿಷಿ ಹಾರ್ಡ್ವೇರ್ ಅಂಡ್ ಪ್ಲೈ. ಟೆಲಿಸ್ಕೋಪಿಕ್ ಚಾನಲ್, ಅಟೋಗ್ಲೋಸ್ ಹಿಂಜಸ್, ಮೇನ್ ಡೋರ್ ಹಿಂಜಸ್, ವಾರ್ಡ್ರೋಬ್ ಹ್ಯಾಂಡಲ್ಗಳು, ಪ್ಲೈವುಡ್, ಲ್ಯಾಮಿನೇಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಗಳು, ಡಿಜಿಟಲ್ ಲಾಕ್ಗಳು, ಸ್ಲೈಡಿಂಗ್ ವಾರ್ಡ್ರೋಬ್ ಫಿಟ್ಟಿಂಗ್ಗಳು, ಮಾಡ್ಯುಲರ್ ಕಿಚನ್ ಅಸೆಸರೀಸ್, ಚಾರ್ಕೋಲ್ ಶೀಟ್ಗಳು ಮತ್ತಿತರ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ನಿಮ್ಮ ಮೊದಲ ಆಯ್ಕೆಯಾಗಲಿ ರಿಷಿ ಹಾರ್ಡ್ವೇರ್ಸ್. ಕದ್ರಿ ಮಲ್ಲಿಕಟ್ಟೆಯ ರಿಷಿ ಹಾರ್ಡ್ವೇರ್ನ ನವೀಕೃತ ಸುಂದರ ಮಳಿಗೆ ಹಾಗೂ ಮಾರ್ನಮಿಕಟ್ಟೆಯ ಶಿಲ್ಪಿ ಹಾರ್ಡ್ವೇರ್ ಮಳಿಗೆಗೆ ಹಿಂದೆ ಭೇಟಿ ನೀಡಿ. ಸುದ್ದಿಗೊಂಚಲಿಗೆ ಸ್ವಾಗತ. ಬಗಂಬಿಲ ಹಿಂದೂಪುರ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆದ 14ನೇ ವರ್ಷದ ಸಾರ್ವಜನಿಕ ಶ್ರೀ ಶನೀಶ್ವರ ಪೂಜ್ಯಬಕ ಧಾರ್ಮಿಕ ಸಭೆಲೇಸು ಶನಿವಾರ ಬೈಯಾಗಿ ನಡೆದಲು. ಬಗಂಬಿಲ ಹಿಂದೂಪುರ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆದ 14ನೇ ವರ್ಷದ ಸಾರ್ವಜನಿಕ ಶ್ರೀ ಶನೈಶ್ವರ ಪೂಜೆ ಶನಿವಾರ ನಡೆದಲು. ಪೂಜೆಯಾದ ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ನಡೆದಲು. ಕುತ್ತಾರದ ಶ್ರೀ ರಾಘವೇಂದ್ರ ಹೊಳ್ಳೆರನ ಪೌರೋಹಿತ್ಯಡು ಪೂಜಾ ಕಾರ್ಯಕ್ರಮ ನಡೆದಲು. ಈ ಪೊರ್ತು ಅಟನೆ ಮಲ್ದಿನ ಧಾರ್ಮಿಕ ಸಭೆಲೇಸಿಡು ಪಾಲ್ಪಡೆಯಿನ ಪೊಳಲಿ ಮಾದುಕೋಡಿ ಶ್ರೀ ಸಾಯಿ ಹೀಲಿಂಗ್ ಸೆಂಟರ್ ಟ್ರೆಡಿಷನಲ್ ರೇಖಿ ಮಾಸ್ಟರ್ ಶ್ರೀ ವಿಜಯ್ ಸುವರ್ಣ ಗುರೂಜಿಯರು ಸಭೆಲೇಸಿಗು ತುಡರ್ ಬೆಳಗಾದು ಚಾಲನೆ ಕೊರಿಯರು. ಮತ್ತೆ ಬಿನ್ನೇರೆ ಮಾತೆಲ್ಲ ಒಟ್ಟುಡು ಸೇರಿದು ಈ ದ್ವೀಪ ಪ್ರಜ್ವಲನೆ ಮಾಡ್ಬೋದು ಕೇಳುದಿಲ್ಲ. ಕಾರ್ಯಕ್ರಮದ ಪಾಲ್ಪಡೆಯಿನ ಹಿಂದೂ ಯುವ ಸೇನೆ ಕುಡ್ಲದ ಕೇಂದ್ರೀಯ ಮಂಡಳಿ ಗೌರವ ಅಧ್ಯಕ್ಷರು ಭಾಸ್ಕರ್ ಚಂದ್ರ ಶೆಟ್ಟಿ ಪಾತಿರಂದು ಹಿಂದೂ ಧರ್ಮ ಒರಿಯೋಡು, ಹಿಂದೂ ಸಂಸ್ಕೃತಿ ಒರಿಯೋಡು, ದೇಶ ಒರಿಯೋಡು ಪಂಪಿನ ದೃಷ್ಟಿರ್ದು ಹಿಂದೂ ಯುವ ಸೇನೆ ಬೇಲೆ ಮಲ್ತೊಂದುಂಡು. ಧಾರ್ಮಿಕ ಕೆಲಸನ ಮಲ್ಪನೆತ ಮೂಲಕ ಹಿಂದೂ ಸಂಸ್ಕೃತಿನ ತೆರಿಪಾವನ ಬೇಲೆ ಮಲ್ತೊಂದು ಬೈದರು. ಅವೆ ತೊಟ್ಟಿಗೆ ಸೇವಾ ಕಾರ್ಯನ ಮಲ್ತೊಂದು ಪಂಡ ತೆರಿಪಾಯರು. ಹಿಂದೂ ಧರ್ಮ ಉಳಿಬೇಕು, ಹಿಂದೂ ಸಂಸ್ಕೃತಿ ಉಳಿಬೇಕು, ನಮ್ಮ ದೇಶ ಉಳಿಬೇಕನ್ನೋ ದೃಷ್ಟಿಯಿಂದ ಹಿಂದೂ ಯುವ ಸೇನೆ ಕೆಲಸ ಮಾಡ್ಕೊಂಡು ಬರ್ತಾಯಿದೆ. ಹಾಗಾಗಿ ಹಿಂದೂ ಸಂಘಟನೆ, ಹಿಂದೂಗಳ ಸಂಘಟನೆಗೆ ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಗಣೇಶೋತ್ಸವ, ಹಾಗೆ ಬೇರೆ ಬೇರೆ ಶಾಖೆಗಳಲ್ಲಿ ಶಾರದೋತ್ಸವ, ನಮ್ಮ ವೀರಪ್ಪರು ಕೂತಿದ್ದಾರೆ ಮೂಡುಶೆಡ್ಡೆ, ಅಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ, ಹಾಗೆ ಶನೀಶ್ವರ ಪೂಜೆ, ಸತ್ಯನಾರಾಯಣ, ಹೀಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಹಿಂದೂ ಸಮಾಜದ ಸಂಘಟನೆ, ಹಿಂದೂ ಸಂಸ್ಕೃತಿಯನ್ನು ಉಳಿಸುವ ಕೆಲಸ ಹಿಂದೂ ಯುವ ಸೇನೆ ಮಾಡ್ಕೊಂಡು ಬಂದಿದೆ. ಅದರೊಟ್ಟಿಗೆ ಸೇವಾ ಕಾರ್ಯಗಳು ನಾವು ನೋಡಿದ್ವಿ. ಒಂದು ಆ್ಯಂಬುಲೆನ್ಸ್ ಹಿಂದೂ ಯುವ ಸೇನೆಯಿಂದ ಇಡೀ ಜಿಲ್ಲೆಯಲ್ಲಿ ಓಡಾಟ ಮಾಡ್ತಾಯಿದೆ. 1990 ನಂತರ ಈ ಹಿಂದೂ ಮಾಡ್ತಾಯಿದೆ. ಅದರ ಜೊತೆಯಲ್ಲಿ ರಕ್ತದಾನ ಶಿಬಿರ, ಬಗಂಬಿಲ ಶಾಖೆಯಲ್ಲೂ ರಕ್ತದಾನ ಶಿಬಿರ ಆಗ್ತಾಯಿದೆ. ಒಟ್ಟು ಇಡೀ ಮಂಗಳೂರಿನ ಎಲ್ಲ ಆಸ್ಪತ್ರೆಗಳಿಗೆ ರಕ್ತದಾನ ಮಾಡುವಂಥ ಕೆಲಸವನ್ನು ಹಿಂದೂ ಯುವ ಸೇನೆ ಮಾಡ್ತಾಯಿದೆ. 1500ಕ್ಕೂ ಹೆಚ್ಚು ಜನ ವರ್ಷಂಪ್ರತಿ ಬೇರೆ ಹೀಗೆ ಕೊಡುವಂಥದ್ದು ಬೇರೆ ಕ್ಯಾಂಪ್ಗಳಲ್ಲಿ 1500ಕ್ಕೆ ಹೆಚ್ಚು ರಕ್ತದಾನವನ್ನು ಹಿಂದೂ ಯುವ ಸೇನೆಯಿಂದ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಬಗಂಬಿಲ ಶಾಖೆ 14ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ, ರಕ್ತದಾನದ ಒಟ್ಟಿಗೆ ಶನೀಶ್ವರ ಪೂಜೆ, ಬೇರೆ ಸೇವಾ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಹಾಗಾಗಿ
ಹಿಂದೂ ಯುವ ಸೇನೆ ಬಗಂಬಿಲ ಶಾಖೆಗೆ ಅಭಿನಂದನೆಯನ್ನು ಕೊಡ್ತಾ, ಬಂಧುಗಳೇ, ಮುಂದಿನ ದಿನಗಳಲ್ಲಿ ಹಿಂದೂ ಧರ್ಮ ಉಳಿಲಿಕ್ಕೆ, ಹಿಂದೂ ಸಂಸ್ಕೃತಿ ಉಳಿಲಿಕ್ಕೆ, ನಮ್ಮ ದೇಶ ಉಳಿಕೆ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡುವ. ಹಿಂದೂ ಯುವ ಸೇನೆ ಕುಡ್ಲ ಕೇಂದ್ರೀಯ ಮಂಡಳಿ ಅಧ್ಯಕ್ಷರು ಯಶೋಧರ್ ಚೌಟ, ಉದ್ಯಮಿ ಪ್ರವೀಣ್ ಸುವರ್ಣ ಬಗಂಬಿಲ, ಹಿಂದೂ ಯುವ ಸೇನೆ ಜಿಲ್ಲಾಧ್ಯಕ್ಷರು ವೀರಪ್ಪ ಮೂಡುಶೆಡ್ಡೆ, ಬಗಂಬಿಲ ಮಹಾದೇವಿ ಮಂದಿರದ ಅರ್ಚಕರು ಬಾಲಕೃಷ್ಣ ಪೂಜಾರಿ, ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆದ ಗೌರವ ಅಧ್ಯಕ್ಷರು ಉದಯರಾಜ್ ಶೆಟ್ಟಿ, ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆದ ಅಧ್ಯಕ್ಷರು ಅಶೋಕ್ ಪೂಜಾರಿ, ಹಿಂದೂ ಯುವ ಸೇನೆದ ಪ್ರಮುಖರು ಸುರೇಶ್ ಬಂಟ್ವಾಳ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಒಂದುವೆ ಪೊರ್ತು ಶ್ರೀ ವಿಜಯ ಸುವರ್ಣ ಗುರುಚೇರಿಗೆ ಮಾನಾದಿಗೆ ಸಂದಾಯರು ಒಂದು ಬೇನೆಡು ಸೀಕ ಸಂಕಟಡು ಉಪ್ಪುನಂಚಿನ ಜನಮಂದೆಲೆಗೆ ಬಾಲಿ ಸುಲಭದ ರೀತಿಡು ಅಕಲಿನ ಸಮಸ್ಯೆ ಪರಿಹಾರ ಆಪ್ಲಕ ಬರಿ ಪೊರ್ಲುದ ಸಹಕಾರನ ಕೊರೊಂದುಪ್ಪುನಾರು ಅವೇ ರೀತಿ ಭಕ್ತಿಡು ಅಜ್ಜಡ ನಟ್ಟೊಂದು ಅಕಲಿನ ಬೇನೇನು ದೂರ ಮಲ್ತೊಂದುಪ್ಪುನಂಚಿನ ಕಜ್ಜೋನು ಮಲ್ತೊಂದುಪ್ಪುನ ನಮ್ಮ ಶ್ರೀ ವಿಜಯ್ ಸುವರ್ಣ ಗುರೂಜಿ ಮೇರೆಗೆ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ನೆತ್ತ ಗುರ್ಕಾರೇರು ಬಕ್ಕ ಕೂಟದ ಮಾತ ಪದುಕೇರು ಮೋಕೇಡು ಕೊರೊಂದುಪ್ಪುನಂಚಿನ ಮಾನಾದಿಗೆನು ಈ ಪೊರ್ತುಡು ನಮ್ಮ ವಿಜಯ್ ಸುವರ್ಣ ಗುರೂಜಿ ಮೇರ್ನ ಮಟ್ಟೆಲ್ಗು ಪಾಡೊಂದುಲ್ಲ ಕುಡರ ಜೋರೈನ ಕೈತಾಟಿದ ಸ್ವರಟೆ ನಮ್ಮ ಮಾತೆರ್ಲ ಸೊಲ್ಮೆನ ಸಂದಾಯ್ತ ಮಲ್ಪುಗ ಅವೇ ರೀತಿ ನಮಲ ಮಾನಾದಿಗೆದ ಈ ಪೊರ್ತುಡು ಕೈತಾಟಿದ ಸ್ಪಡೈನಂಚಿನ ಶ್ರೀ ವಿಜಯ್ ಸುವರ್ಣ ಗುರೂಜಿ ಮೇರೆಗಲ ಸೊಲ್ಮೆನ ಸಂದಾಯ್ತ ಮಲ್ತೊಂದುಲ್ಲ ಅವೇ ರೀತಿ ರಿಶಾಂತ್ ಬೊಕ್ಕ ಮನ್ವಿತ್ ಪ್ರಾರ್ಥನೆ ಪಂಡೇರು, ಹರಿಪ್ರಸಾದ್ ಬೊಕ್ಕ ಸಂದೀಪ್ ಕುಂಪಲ ಸಭೆ ಸ್ಥಾರಿಕೆ ಮಲ್ತೇರು. ಸಿಟಿ ಎಂಟರ್ಪ್ರೈಸಸ್ನ ಮಹೋನ್ನತ ಮಾರಾಟ ಮಳಿಗೆ ಸಿಟಿ ಲೈಟ್ಸ್, ಎಲ್ಲಾ ತರಹದ ಲೈಟಿಂಗ್ ಮತ್ತು ಎಲೆಕ್ಟ್ರಿಕಲ್ ಸಾಮಗ್ರಿಗಳಿಗೆ ಹ್ಯಾವೆಲ್ಸ್, ಉಷಾ, ಆಂಕರ್, ಫಿಲಿಪ್ಸ್, ಕ್ರಾಂಪ್ಟನ್, ಪ್ಯಾನಾಸೋನಿಕ್ ಇತ್ಯಾದಿ ಪ್ರಖ್ಯಾತ ಬ್ರ್ಯಾಂಡ್ಗಳ ಸ್ವಿಚ್ ಲೈಟಿಂಗ್ ಉತ್ಪನ್ನಗಳು, ಅನಾಕ್ಸ್ ಎಲ್ಇಡಿ ಲೈಟ್ಸ್ಗಳು, ಜಿಎಂ ಸ್ವಿಚ್ ಬೋರ್ಡ್ ಮತ್ತು ಲೈಟಿಂಗ್ ಉತ್ಪನ್ನಗಳು, ಆಕರ್ಷಕ ವಿನ್ಯಾಸ, ನವೀನ ಮಾದರಿಯ ಹ್ಯಾಂಗಿಂಗ್ ಲೈಟ್ ಮತ್ತು ಇತರ ಲೈಟ್ಗಳ ವಿಶಾಲ ಸಂಗ್ರಹ, ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಲಭ್ಯ. ಸಿಟಿ ಎಲೆಕ್ಟ್ರಿಕಲ್ಸ್ ಸಿಟಿ ಸ್ವಿಚ್ ಬೋರ್ಡ್ಗಳ ಮೂಲಕ ಗ್ರಾಹಕರ ಮೆಚ್ಚುಗೆ ಪಡೆದ ಸಂಸ್ಥೆ. ಸಿಟಿ ಎಲೆಕ್ಟ್ರಿಕಲ್ಸ್, ಸಿಟಿ ಲೈಟ್ಸ್, ಎಲ್ಐಸಿ ಸ್ಟ್ಯಾನಿಯಂ ಬಿಲ್ಡಿಂಗ್, ಟೆಲಿಫೋನ್ ಎಕ್ಸ್ಚೇಂಜ್ ಹತ್ತಿರ ತೊಕ್ಕೋಟು. ದೂರವಾಣಿ 0824 2465 ಮೊಬೈಲ್ 9480 92654. ಸುದ್ದಿಗೊಂಚಲಿಗೆ ಸ್ವಾಗತ. ಬೀರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿದ ಮುತಾಲಿಕೆಡು ಪರಿಸರದ ಬೇತೆ ಬೇತೆ ಸಂಘ ಸಂಸ್ಥೆಲದ ಸಹಕಾರಡು ಕುಡ್ಲದ ಸೇರಾಕೆರ ರೈಟ್ ಆಫ್ ಲೈಫ್ದ ಸಹಯೋಗಡು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಐತಾರ ಕಾಂಡಿರ್ದು ಮಧ್ಯಾಹ್ನ ಮಟ್ಟ ನಡೆತಂದು. ಬೀರಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿದ ಮುತಾಲಿಕೆಡು ಎಸ್ವಿಎಂ ಫ್ರೆಂಡ್ಸ್ ಬೀರಿ, ತುಳುನಾಡ ಫ್ರೆಂಡ್ಸ್ ಕೋಟೆಕಾರ್, ಸ್ನೇಹ ಸಂಗಮ ಉಚ್ಚಿಲ, ಯಕ್ಷಪ್ರಿಯರು ಕೋಟೆಕಾರ್, ರಿಕ್ಷಾ ಚಾಲಕ ಮಾಲಕ ಸಂಘ ಬೀರಿ, ವಿಶ್ವಭಾರತಿ ಮಾಡೋರು, ವೀರಕೇಸರಿ ಬೀರಿ, ವೀರಂಜನೀಯ ಫ್ರೆಂಡ್ಸ್ ಬೀರಿ, ನೇತಾಜಿ ಬಳಗ ಸಂಕೊಳಿಗೆ ಉಚ್ಚಿಲ, ಎಸ್ಕೆ ಫ್ರೆಂಡ್ಸ್ ಚೇಡಿಕಟ್ಟೆ ಉಚ್ಚಿಲ ಮೊಕ್ಲಿನ ಒಟ್ಟು ಸೇರಿಗೆಡು ಲೈಟ್ ಆಫ್ ಲೈಫ್ ಸೆರಾ ಕೇರ್ದ ಸಹಯೋಗಡು ಉಚಿತ ಆರೋಗ್ಯ ತಪಾಸಣಾ ಶಿಬಿರನು ಮಂದಿರದ ಸಭಾಂಗಣಡು ಐತಾರ ಕಾಂಡಿರ್ದು ಮಧ್ಯಾಹ್ನ ಮಠ ನಡಪಾಯಿರು. ಶ್ರೀ ಗಣೇಶ ಮಂದಿರದ ಅರ್ಚಕರು ಶ್ರೀ ಶ್ರೀಕಾಂತ್ ಭಟ್ ತುಡರ್ ಬೆಳಗಾದ ಆರೋಗ್ಯ ಶಿಬಿರನ ಉದಿಪನ ಮಲ್ತೇರು. ನಮೋ ಪ್ರಾತಪದೇ ನಮೋ ಗಣಪತಯೇ ನಮೋ ಪ್ರೌಢಪದೇ ನಮೋ ಚಸ್ತುಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ಶ್ರೀ ವರದಮೂರ್ತಯೇ ನಮಃ. ಮಹಾಗಣಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಗ್ರಾಮ ಅಧಿದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವೇಷಾಂ ಕರ್ಮಣಾಂ ಆದು ದೇವತಾ ಪ್ರಾರ್ಥನೆಯಾದ ಕರ್ತವ್ಯಗಳನ್ನು ಪ್ರಾರಂಭ ಮಾಡುವ ಮುಂಚಿನವರಿಗೆ ಭಗವಂತನಲ್ಲಿ ಪ್ರಾರ್ಥನೆ ಶಾಸ್ತ್ರಾಧ್ಯೇಯವಾಗಿ ವಾರ್ಷಿಕವಾಗಿ ಮಾಡುವ ಶಿಬಿರಾದಿಗಳು ಆ ಶಿಬಿರ ಭಗವಂತ ಸ್ವೀಕಾರ ಮಾಡಿಕೊಂಡು ಶಿಬಿರದ ಉಪಯುಕ್ತ ಸಮಾಜಕ್ಕೆ ಬಂದು ಈ ಕ್ಷೇತ್ರವನ್ನು ಬೆಳೆದುಕೊಡಬೇಕು ನಮ್ಮ ಕುಲದೇವರಲ್ಲಿ ಮಹಾಗಣಪತಿ ಪ್ರಾರ್ಥನೆ ಮಾಡಿ. ಮಹಾಬಲಿರವಾದಾರ್ಥ ಗೋವಿಂದಾನಿ ಗೋವಿಂದ, ವಾದಾರ್ಥ ಗೋವಿಂದಾನಿ ಗೋವಿಂದ, ಗೋವಿಂದಾನಿ ಗೋವಿಂದ.
ಇತ್ತದ ದಿನಕ್ಲೆಡು ನಮ್ಮ ತಿಂಪುನ ಆಹಾರ ಪದ್ಧತಿಡೆ ನಂಕ್ ಬರಂದಿನಂಚಿನ ಸೀಕುಲು ಮಾತ ಬರಂದುಂಡು ಅಂಚಾದ್ ಇಂಚಿತ್ತಿ ಆರೋಗ್ಯ ಶಿಬಿರದ ಪ್ರಯೋಜನ ಪಡೆಯೊಂದು ಆರೋಗ್ಯ ಪರೀಕ್ಷೆ ಮಲ್ತದು ಸೀಕ್ ಸಂಕಟ ಬರಂದಿಲಕ ಮುನ್ನೆಚ್ಚರಿಕೆ ವಹಿಸನಡು ಪಂಡದು ಮಂದಿರದ ಗೌರವ ಅಧ್ಯಕ್ಷರು BN ಕುಂಪಲ ತೆರಿಪಾಯರು. ಇದಕ್ಕೆ ಶಿಬಿರ ವಿಶೇಷ ಅಂತ ಹೇಳಿ ಕಾಣ್ತದೆ. ಯಾಕಂತ ಹೇಳಿದ್ರೆ ಇದೊಂದು ರೀತಿಯಲ್ಲಿ ಆಕ್ಯುಪ್ರೆಷರ್ ಅಂದ್ರೆ ನಮ್ಮ ನರನಾಡಿಗೆ ಸಂಬಂಧಪಟ್ಟಂತ ಕೆಲವೊಂದು ವಿಶೇಷವಾದ ಚಿಕಿತ್ಸೆ ಅಂತೇಳಿ ಹೇಳ್ಬೋದು. ಅನೇಕರಿಗೆ ಚೀಟು ಕೊಟ್ಟು ಸ್ಟೆಥೋಸ್ಕೋಪ್ ಇಟ್ಟು ಪರೀಕ್ಷೆ ಮಾಡಿ ನಾವು ಈ ಹಿಂದಿನ ಎಲ್ಲ ಪರೀಕ್ಷೆಗಳನ್ನು ಕಂಡಿದ್ದೇವೆ. ಇದೊಂದು ರೀತಿಯಲ್ಲಿ ನಮ್ಮ ನರನಾಡಿ ದೇಹಕ್ಕೆ ಸಂಬಂಧಪಟ್ಟಂತ ಒಂದು 72,000 ನರನಾಡಿ ಇದೆ ಅಂತೇಳಿ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟು ಬೆನ್ನು ನೋವು, ಗಂಟು ನೋವು, ಸೊಂಟ ನೋವು, ಕುತ್ತಿಗೆ ನೋವು ಇಂಥದ್ದೆಲ್ಲ ಬರ್ತದೆ. ಇದನ್ನೆಲ್ಲ ಸೂಕ್ತ ರೀತಿಯಲ್ಲಿ ಪರೀಕ್ಷೆ ಮಾಡಿ ಸೂಕ್ತ ಚಿಕಿತ್ಸೆ ನೀಡುವಂಥ ಒಂದು ವಿಶೇಷ ಶಿಬಿರ ಅಂತೇಳಿ ನಾನು ಅಂದ್ಕೊಳ್ತೇನೆ. ಈ ಶಿಬಿರದ ಪ್ರಯೋಜನವನ್ನು ಪಡೆಯಲಿಕ್ಕೆ ಬಂದಿರತಕ್ಕಂಥ ಸಾಕಷ್ಟು ಮಂದಿ ಇನ್ನು ಕೂಡ ಬರಲಿಕ್ಕಿದ್ದಾರೆ. ಎಲ್ಲರೂ ಕೂಡ ಇದರ ಪ್ರಯೋಜನ ಪಡ್ಕೊಳ್ಬೇಕು. ಯಾಕಂತ ಹೇಳಿದರೆ ಇವತ್ತಿನ ಆಹಾರ ಪದ್ಧತಿಯಲ್ಲಿ ಬರಬಾರದಂಥ ರೋಗಗಳೆಲ್ಲ ಈಗಾಗಲೇ ಬಂದಾಗಿದೆ. ನಮ್ಗೆ ಗೊತ್ತು, ಮೊನ್ನೆ ತಾನೇ ನಾವು ಅಂಬಾನಿ ಅವರದೊಂದು ಮಗನ ಪ್ರೀ ವೆಡ್ಡಿಂಗ್ ನೋಡಿದ್ದೇವೆ. 1,000 ಕೋಟಿ ಖರ್ಚು ಮಾಡಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ರು ಕೂಡ ಆ ತಂದೆಯ ಕಣ್ಣಲ್ಲಿ ನೀರು ಬರ್ತಿತ್ತು. ಯಾಕಂತ ಹೇಳಿದ್ರೆ ಮಗನಿಗಿರತಕ್ಕಂಥ ರೋಗ ಜಗತ್ತಿನ ಎಲ್ಲ ಡಾಕ್ಟರ್ ಪರ್ಚೇಸ್ ಮಾಡುವಂಥ ಕೆಪಾಸಿಟಿ ಇದ್ದಂಥ ಅಂಬಾನಿ ಕೂಡ ಮಗನ ರೋಗಕ್ಕೆ ಚಿಕಿತ್ಸೆ ಮಾಡಲಿಕ್ಕೆ ಸರಿಯಾದ ಚಿಕಿತ್ಸೆ ಈ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳಿ ಕಣ್ಣಲ್ಲಿ ನೀರು ಬರ್ತಿತ್ತು. ಅಂದರೆ ಈ ಜೀವ ಜಗತ್ತಿನಲ್ಲಿ ಬರಬಾರದಂಥ ರೋಗ ಯಾವುದೂ ಇಲ್ಲ ಅಂತೇಳಿ ಅದರಿಂದ ಸ್ಪಷ್ಟ. ಮತ್ತು ಖರ್ಚು ಮಾಡಲಿಕ್ಕೆ ಸಾಧ್ಯ ಇದ್ರೂ ಕೂಡ ಗುಣಪಡಿಸಲಾಗದಂಥ ರೋಗ ಕೂಡ ಇದೆ. ಹಾಗಿರುವಾಗ ಇಂಥ ಒಂದು ನಾವು ನೀವೆಲ್ಲ ಸಾಮಾನ್ಯರು ಅವರ ಎದುರಿನಲ್ಲಿ ಅಂತಿರುವಾಗ ಈ ಒಂದು ಉಚಿತವಾಗಿ ಸಿಗುವಂಥ ಸವಲತ್ತನ್ನು ಪಡ್ಕೊಂಡು ನಮಗೆ ಮುಂದೆ ಬರತಕ್ಕಂಥ ರೋಗಗಳನ್ನು ಪತ್ತೆ ಹಚ್ಚಿ ಗುಣಪಡಿಸುವಲ್ಲಿ ಅವರ ಸಹಕಾರವನ್ನು ಸೇರಾ ಕ್ಲಿನಿಕ್ ಅವರ ಸಹಕಾರವನ್ನು ಪಡೆದು ಈ ಕಾರ್ಯಕ್ರಮ ಯಾರಿಗೆ ಬರಬಾರದು ರೋಗಗಳು ಬರುವಂಥ ರೋಗವನ್ನು ಗುಣಪಡಿಸುವಂಥ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಆಶಿಸ್ತಾ ನನ್ನ ಮಾತಿಗೆ ಮುಕ್ತಾಯ ನೀಡುತ್ತೇನೆ. ಮಂದಿರದ ಅಧ್ಯಕ್ಷರು ರಾಘವ ಒಚ್ಚಿಲ್, ಕೋಶಾಧಿಕಾರಿ ಅಮಿತ್ ಸಂಕೋಳಿಗೆ, ಸೆರಾ ಕೇರ್ದ ಪ್ರಮುಖರು ಲಿಖಿತ, ಕಾವ್ಯ, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿ ಕೇಳಿದ್ದೇರು. ಕಾರ್ಯದರ್ಶಿ ಆಶಿಕ್ ಮಾಡೋರು ಸಭೆ ನೆತ್ಕೊಂದು ಸಭೆ ಸ್ಥಾರಿಕೆ ಮಾಡ್ತಾರೆ. ಅನುಮೊಬೈಲ್ ನಿಮಗಾಗಿ ನೀಡುತ್ತಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ಬಿಗ್ ದೀಪಾವಳಿ ಸೇಲ್. ಸ್ಮಾರ್ಟ್ಫೋನ್ ಖರೀದಿದಾರರಿಗೆ ಸಂತಸದ ಸುದ್ದಿ. ಅತ್ಯಾಕರ್ಷಕ ಕೊಡುಗೆಗಳು, ಸರಿಸಾಟಿಯಿಲ್ಲದ ಬೆಲೆಗಳಲ್ಲಿ ಹಲವು ಹಣಕಾಸು ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ಬಿಗ್ ಫೆಸ್ಟಿವಲ್ ಸೇಲ್, ಮೆಗಾ ಎಕ್ಸ್ಚೇಂಜ್ ಆಫರ್, ಬೈ ಒನ್ ಗೆಟ್ ಒನ್ ಫ್ರೀ ವಿತ್ ರಿಪ್ಲೇಸ್ಮೆಂಟ್ ವ್ಯಾರಂಟಿ, ಗೆಟ್ ಸ್ಮಾರ್ಟ್ ವಾಚ್ ಫ್ರೀ ವಿತ್ ಸ್ಮಾರ್ಟ್ ಫೋನ್ಸ್. ಸ್ಮಾರ್ಟ್ಫೋನ್ ಪಡೆಯಿರಿ, ಲಕ್ಕಿ ಕೂಪನ್ ಪಡೆಯಿರಿ ಹಾಗೂ ಗೆಲ್ಲಿರಿ. 0% ಡೌನ್ ಪೇಮೆಂಟ್ ನೊಂದಿಗೆ ಐಫೋನ್ ಪಡೆಯಿರಿ. 24 ತಿಂಗಳವರೆಗೆ EMI ಲಭ್ಯ. ನಿಮ್ಮ ಬಜೆಟ್ಗೆ ತಕ್ಕಂತೆ ಸುಲಭ ಕಂತುಗಳಲ್ಲಿ ನಿಮ್ಮಿಚ್ಛೆಯ ಸ್ಮಾರ್ಟ್ಫೋನ್ ಅಪ್ಗ್ರೇಡ್ ಆಗಿರಿ. ಹೊಸ 5Gಗೆ ಆಫರ್ ಮೇಲೆ ಆಫರ್ಗಳು ನಿಮ್ಮ ಅನು ಮೊಬೈಲ್ನಲ್ಲಿ ಮಾತ್ರ. ಹಿಂದೆ ಭೇಟಿ ಕೊಡಿ ಅನು ಮೊಬೈಲ್, ಮಹೇಶ್ ಕಾಂಪ್ಲೆಕ್ಸ್, ನಿಯರ್ ಫ್ಲೈಓವರ್, ತೊಕ್ಕೊಟ್ಟು, ಮಂಗಳೂರು. ಕಾಂಟ್ಯಾಕ್ಟ್ 9148817291. ಸುದ್ದಿವಂಚಲಿಗೆ ಸ್ವಾಗತ. ಜಪ್ಪುದ ಜೆ ಉಮೇಶ್ ಕುಂದರನ ಧರ್ಮಪತ್ನಿ, ಉದ್ಯಮಿ ಸತೀಶ್ ಕರ್ಕೆರೆಯರ್ನ ಮಾಮಿ ಕೀರ್ತಿಶೇಷ ಶ್ರೀಮತಿ ಪುಷ್ಪ ಉಮೇಶ್ ಎಂಬರ್ನ ಸದ್ಗತಿ ಕ್ರಿಯೆ ನುಡಿನಮನ ಕಾರ್ಯಕ್ರಮಲು ಜಪ್ಪು ಮುಗೇರದ ಆರ್ಯ ಮರಾಠ ಸಭಾಭವನಡು ಐತಾರ ಕಾಣೆ ನಡೆದನು. ಜಪ್ಪುದ ಜೆ ಉಮೇಶ್ ಕುಂದರ್ರೆನ ಧರ್ಮಪತ್ನಿ ಇಂಚಗೂ ಕರೆದು ಪೋಯಿನ ಶ್ರೀಮತಿ ಪುಷ್ಪಾರೆನ ಸದ್ಗತಿ ಕಾರ್ಯಕ್ರಮ ಜಪ್ಪು ಮುಗೇರ್ದ ಆರ್ಯ ಮರಾಠ ಸಭಾಂಗಣಡು ಐತಾರ ಮಧ್ಯಾಹ್ನ ನಡೆದನು. ಒಂದೇ ಪೊರ್ತು ಆಟನೆ ಮಲ್ತಿನ ಶ್ರದ್ಧಾಂಜಲಿ ನುಡಿನಮನ ಕಾರ್ಯಕ್ರಮದ ಪಾತೆರ್ನ ಉದ್ಯಮಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಅಧ್ಯಕ್ಷರು KT ಸುವರ್ಣ ಮಾತಾಡಲ ಆತ್ಮೀಯರಾದಿತ್ತಿನ ಶ್ರೀಮತಿ ಪುಷ್ಪಾರೆನ ದಿವ್ಯಾತ್ಮಗು ಸದ್ಗತಿ ತಿಕ್ಕಡ್ ಪಂಡದು ನುಡಿನಮನದ ಪಾತ್ರ ಪಂಡಿರು. ಉಮೇಶ್ ಪೂಜಾರ್ಲಿನ ಧರ್ಮಪತ್ನಿಯಾದ ಶ್ರೀಮತಿ ಪುಷ್ಪ ಆತ್ಮೀಯ ವರ್ಷಡು ನೋಡಿ ದಿವಂಗತರಾದ ದೇವರ ಪಾದ ಸೇರಿದರು. ಆರ್ನ ಮೂಜಿ ಜೋಕುಲನ್ನು ಅಂಚನೆ ಎಡ್ಲ ಸತೀಸ್ಕರ್ಕನ ಮಾಮಿಯಾದ ಎಡ್ಡ ಸಂಸಾರಡು ನಡುತಂತಿನ ಆ ಸಂಸಾರಡು
ಇನ್ಯಾರು ಮಾತಿರನ್ನ ಬಿಡ್ದು ದೇವರನ್ನ ಪಾದ ಸೇರಿದಿರಿ ಅಂಚಿತನ ಆತ್ಮ ಸ್ವರ್ಗಕ್ಕೆ ಹೋದು ಅವರ ಆತ್ಮ ಸ್ಥಿರಶಾಂತಿ ತಿಕ್ಕಾಡು ಅಂಚನೆ ನಮ್ಮ ಮಾತ ಅವರ ಫ್ಯಾಮಿಲಿಗೆ ಅವರ ಸಂಸಾರದ ಜೋಕುಲಿಗೆ ಪಿಳ್ಳೆಲಿಗೆ ಮಾತೆಲ್ಲ ಅವರ ಅನುಗ್ರಹ ಸದಾ ಇಪ್ಪಾಡು ಬಂದು ದೇವರ ಪ್ರಾರ್ಥನೆ ತಂದು ಕಂಕನಾಡಿ ಗರೋಡಿ ಕ್ಷೇತ್ರದ ಮೊಕ್ತೇಸರರು ದಿನೇಶ್ ಅಂಚನ್ ಪಾತಿರೊಂದು ಇಲ್ಲಡೆ ಪೋಯಿನಕ್ಲಿನ ಎಡ್ಡೆ ರೀತಿಡು ಉಪತರಿ ಸಾವಂದಿತ್ತಿನ ಪುಷ್ಪಾರೇಣ ಸರಳ ವ್ಯಕ್ತಿತ್ವ ಮಾದರಿ ಆದಿತ್ಯನ ಪಂಡ ತೆರಿಪಾಯಿರು ನಮ್ಮ ಜಪ್ಪಿನ ಗೋರು ಗ್ರಾಮಗೂ ಮುಲ್ಪ ಬತ್ತದು ಈ ಒಂಜಿ ಪರಿಸರೋಡು ಬಾರಿ ವರ್ಷ ಆ ಇಲ್ಲದಲ್ಪ ಇದ್ದದ್ದು ನಮ್ಮ ಮಾತನಾಟಿಗೆ ಬಾರಿ ಪ್ರೀತಿಪೂರ್ವಕವಾದಿತ್ತಿನಾರು ಪುಷ್ಪಕ ಬಾರಿ ಸರಳತವಾದ ಸ್ಥಿತಿವಂತರು ಆರ್ಥಿಕವಂತರು ಮಸ್ತು ಜನ ಉಪ್ಪರು ಐತಿಗೆ ಸರಳತೆಯನ್ನು ಬಾರಿ ಉದಾರವಾದಾರು ಇತ್ತಿನಾರು ಪುಷ್ಪಕ ಅನ್ನೊಟ್ಟಿಗೆ ಇಲ್ಲಡೆ ಫಲಪೋಂಡ ಬಾರಿ ತೆಲ್ತದ್ದು ಎಂಗಳೊಟ್ಟಿಗೆ ಆ ಒಂಜಿ ಪಾತ್ರವನ್ನು ಪನೊಂದು ಎಂಗಳೊಟ್ಟಿಗೆ ಬಲೆ ಗುಲ್ಲೆ ಬಂದು ಅದು ಬಾರಿ ಪ್ರೀತಿಪೂರ್ವಕವಾದ ಬೇರೆ ಬರಡು ಇಲ್ಲಡೆ ಬತ್ತಂದಾಂಡ ಬಾರಿ ಪೊರ್ಲುಡಾಯಿನ ಎದ್ಕೊಂಡು ನಂಚಿನಾರನ ಆ ಗುಣ ಎಂಗಳಿಗೆ ಫಲ ನೆನಪಾಪುಂಡು ವೈಯಕ್ತಿಕವಾದ ಎಂಕ್ ಅನಮಿತ್ತು ಬಾರಿ ಅರಗಳ ಯಾನು ಇಂಚಿನೆತ್ತಿನೆಲ್ಲ ಬಾರಿ ಪ್ರೀತಿಪೂರ್ವಕವಾದ ನಮ್ಮೊಟ್ಟಿಗೆ ಪಾತ್ರನಿತ್ತಿನಾರು ಬಹುಶಃ ಬಾರಿ ಪುರ್ಲದ ಒಂದು ಸಂಸಾರವನ್ನು ಬಾರಿ ಇಡೀ ಸರಿತೂಗಿಸದು ಮಾತಾಡಿನ ಒಟ್ಟಿಲ್ಲ ಪೋಪನಂಚಿನ ಆ ಗುಣ ಇತ್ತಿನಾರು ಪುಷ್ಪಕ ಅನ್ನ ಜೋಕುಲು ಇಡೀ ಇಲ್ಲಾಗ ಅವ್ರು ಬಾರಿ ಪ್ರೀತಿಪೂರ್ವಕ ಆದಿತ್ತಿನಾರು ಇನಿ ಇಂಚಿನ ಸಂದರ್ಭಡು ಅನ್ನ ಈ ಒಂಜಿ ಅಜ್ಪನ ವರ್ಷೋಡು ಪರಮಾತ್ಮನ ಸೇರಿನಂಚಿನ ಈ ಒಂಜಿ ಪೊರ್ತೋಡು ಅದನ್ನ ಇಲ್ಲದಕ್ಕೆ ಮುಖ್ಯವಾದ ಅದನ್ನ ಇಲ್ಲದಕ್ಲೆಗೆ ಆ ಬರಿಸ ದುಃಖನು ಸಹಿಸನಂಚಿನ ಶಕ್ತಿನ ಆ ದೇವರು ಕರುಣಿಸಡು ಅನ್ನ ಆತ್ಮಗೂ ಶಾಂತಿ ದಿಕ್ಕಾಡು ಬಂದು ಈ ಪೊರ್ತುಡು ನಮ್ಮ ಆತ್ಮನ ಪರವಾದ ಶ್ರದ್ಧಾಂಜಲಿ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆದ ಜೀವನ್ ತೊಕ್ಕೋಟು ನಿರೂಪಣೆ ಮಂತದ ಪ್ರಾಸ್ತಾವಿಕ ಪಾತ್ರ ಪಂಡೇರು ಹುಟ್ಟುಬಕ ಈ ಸಾವಿರದ ನಡುಟುಪ್ಪುನಂಚಿನ ಜೀವನಡು ನಮ್ಮ ಮಂತಿನಂಚಿನ ಕೆಲಸ ಕಾರ್ಯಲು ನಮ್ಮ ಜನಕ್ಲೊಟ್ಟಿಗೆ ಬೆರೆತಿನಂಚಿನ ಒಡನಾಟಲು ಅವಲಕನೆ ನಮ್ಮ ಮಂತಿನಂಚಿನ ಎಲ್ಲ ಪುಣ್ಯ ಕಾರ್ಯಲು ಅವು ಮರಣದ ಪಕ್ಕಲ ಅಮರ ಅದುಪುನಂಚಿನ ನಮ್ಮ ಪುದರನ ಅಮರತ್ವ ಕೊನಪುನಂಚಿನ ಭಾಗ ಅದುಪು ಬಂದುಲೆ ಇನಿ ನಮಕ್ ಬಾರಿ ಒರಿಯ ವ್ಯಕ್ತಿ ಸದಾ ನಮ್ಮೊಟ್ಟಿಗೆ ನೆಪ್ಪುನಂಚಿನ ವ್ಯಕ್ತಿ ನಮ್ಮೊಟ್ಟಿಗೆ ಪ್ರತಿದಿನ ಪಾತ್ರರೊಂದು ಪುನಂಚಿನ ವ್ಯಕ್ತಿ ಪ್ರತಿ ನಮ್ಮ ಕಷ್ಟ ಸುಖಲಿನ ಒಟ್ಟಿಗೆ ಅಂಚೊಂದು ಪುನಂಚಿನ ಒಂದು ವ್ಯಕ್ತಿ ನಮ್ಮೊಟ್ಟಿಗೆ ತಕ್ಷಣವಾದ ಇಜ್ಜೇರೊಂದು ಪಂಡ ಅವೇನ ನರಮಾನಿ ಅಂಚಿನ ನಮಕ್ ಮಾತೆರೆಗಳ ಅವೇನ ಅರಿಗಿಸರೆ ಭಾರಿ ಕಷ್ಟ ನನ್ನ ಆ ವ್ಯಕ್ತಿದ ಆ ಜನಟ ಆ ಅಕ್ಲ ನನ್ನ ಪಾತ್ರೆನೇ ಇಜ್ಜಿ ಅಕ್ಲ ನಮ್ಮೊಟ್ಟಿಗೆ ಉಪ್ಪೆರನೇ ಇಜ್ಜಿ ಅಕ್ಲನ ಒಡನಾಟನೇ ಇಜ್ಜಿ ಪಂಪನಂಚಿನ ಆ ಸತ್ಯನ ಎನ್ನು ನಗನೆ ನಮಕೊಂದು ರೀತಿದ ದಿಗ್ನ ಮ್ಯಾಪ್ ಬಂದುಲೆ ಕರಿನ ಮಾರ್ಚ್ 12 ತಾರೀಕಿಗೆ ನಮ್ಮ ಶ್ರೀಮತಿ ಪುಷ್ಪ ಬೇರೆ ದಿವಂಗತರಾತಿರು ಬೇರೆನ ಆತ್ಮ ಆ ಪರಮಾತ್ಮನ ಪಾದ ಸೇದ್ದನು ಅವಲಕ್ಕನೆ ಅರ್ನ ದೇಹ ಪಂಚಭೂತಲೆಗೆ ಅವು ಅಗ್ನಿ ನೀರು ಜಲ ನೆಲ ವಾಯು ಆಕಾಶ ಇಂಚಿನ ಪಂಚಭೂತಲೆಡು ವಿಲೀನ ಇಂಚಿನ ಅರ್ನ ಆ ಒಂದು ದೇಹ ಅವಲಕ್ಕನೆ ಆತ್ಮ ಐಕೆ ಶಾಂತಿ ತಿಕ್ಕಡು ಪಂಪನಂಚಿನ ದೃಷ್ಟಿಡು ಪರಮಾತ್ಮನ ಪಾದಗೆ ಸೇರಿನಂಚಿನ ಅರ್ನ ದಿವ್ಯಾತ್ಮಗೆ ಭಗವಂತೆ ಚಿರಶಾಂತಿ ಕರುಣಿಸಡು ಪಂಪನಂಚಿನ ನೆಲಕ್ಕೆ ನಮ್ಮ ಮಾತೆಲ್ಲ ಮೂಲ ಒಟ್ಟು ಕುಟುಂಬ ವರ್ಗದಕ್ಕಲು ಅರ್ನ ಬಂಧು ಮಿತ್ರನಕ್ಕಲು ಒಟ್ಟು ಸೇರಿದು ಅರ್ನ 11ನೇ ದಿನದ ಈ ಒಂದು ಉತ್ತರ ಕ್ರಿಯೆ ಕಾರ್ಯ ಮುಲ್ಪ ನಮ್ಮ ಮಾತ ಮಂತದಿಲ್ಲ ಕೀರ್ತಿಶೇಷ ಶ್ರೀಮತಿ ಪುಷ್ಪಾರಣ ಕಂಡನಿ ಜೆ ಉಮೇಶ್ ಕುಂದರ್ ಜೋಕ್ಲು ದೀಪಕ್ ಸುವರ್ಣ ಕಿರಣ್ ಸುವರ್ಣ ಮಗಲು ಶ್ರೀಮತಿ ಹೇಮಲತಾ ಸತೀಶ್ ಮರ್ಮಯೆ ಉದ್ಯಮಿ ಸತೀಶ್ ಕರ್ಕೇರ ಬೊಕ್ಕ ಇಲ್ಲದಕ್ಲು ಕುಟುಂಬಸ್ಥರು ಇಷ್ಟಮಿತ್ರರು ಕಾರ್ಯಕ್ರಮಡು ಪಾಲ್ಪಡೆದಿದ್ದರು. ಮೋಕೆದ ವೀಕ್ಷಕ ಬಂದಲೆ ಇಡೆಗೂ ಪೊಸಕೊಳದ ಇನಿತ ಸುದ್ದಿಗೊಂಚಲು ಮುಗಿತಂದಿಲ್ಲ ನಿರಂತರ ಸುದ್ದಿ ವಿಶೇಷತೆಗೆ ಹೆಪ್ಪಲತು ಒಂದು ಪ್ಲೇ ಪೊಸಕೊಳಲ್ 24/7